ಕಾರ್ಪೊರೇಷನ್ ಪ್ರಾಪರ್ಟಿ ಇನ್ಫ್ರಾಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ನಗರದ ಲಾಲ್ಬಾಗ್ನಲ್ಲಿ ನಿರ್ಮಾಣವಾಗಲಿರುವ ಸಿಟಿ ಸ್ಕ್ವೇರ್ ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ವಿಜಯ್ ಚರ್ಚ್ನ ಧರ್ಮಗುರುಗಳಾದ ವಿಲ್ಸನ್ ವಿಟಸ್ ಡಿಸೋಜಾ ಹಾಗೂ ಮಂಜನಾಡಿ ಅಹಮದ್ ಮುಸ್ಲಿಯಾರ್ ಅವರು ಆಶೀರ್ವಚನ ಮಾಡಿದ್ರು. ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮ ಬದುಕಿಗೆ ಸಮೃದ್ಧಿಯನ್ನಿತ್ತು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲಿ. ಪವಿತ್ರ ಗ್ರಂಥದಲ್ಲಿ ಕೀರ್ತನೆಗಳ ಹೇಳುವಂತೆ ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ. ಬಳಿಕ ರೋಹನ್ ಮೊಂತೆರೋ ಅವರು ಕಟ್ಟಡದ ಶಿಲಾನ್ಯಾಸವನ್ನ ನೆರವೇರಿಸಿದ್ರು. ಸಭಾ ಕಾರ್ಯಕ್ರಮವನ್ನ ವಿಲ್ಸನ್ ವಿಟಸ್ ಡಿಸೋಜಾ ಹಾಗೂ ಇತರ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಆಡಳಿತ ನಿರ್ದೇಶಕ ರೋಹನ್ ಮೊಂತೆರೋ ಮಾತನಾಡಿ, ವ್ಯಾಪಾರ ಎಂಬುದು ಒಂದು ಸೇವೆ. ಈ ಸೇವೆ ಮಾಡುವಾಗ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಹಾಗೂ ಉತ್ತಮವಾದ ಸೇವೆಯನ್ನ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ವ್ಯಾಪಾರ ಹೇಳುವುದು ಒಂದು ಸೇವೆ. ಈ ಸೇವೆ ಮಾಡುವಾಗ ನಾವು ಏನೂ ನೋಡುವುದಿಲ್ಲ, ಒಳ್ಳೆಯದನ್ನು ನಮ್ಮ ಗ್ರಾಹಕರಿಗೆ ಒಳ್ಳೆಯದನ್ನು ಕೊಡಲಿಕ್ಕೆ ನಾವು ಖುಷಿ ಪಡ್ತಾ ಇರ್ತೇವೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿಗೆ ಒಂದು ಒಳ್ಳೆಯ ಊಟ ಪದಾರ್ಥವನ್ನು ಮಾಡಲಿಕ್ಕೆ ಹೇಳಿದರೆ ನಾವು ಒಳ್ಳೆಯದಾಗಬೇಕು ಹೇಳ್ತೇವೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಊಟವನ್ನು ಸೇವಿಸ್ತೇವೆ. ಹಾಗೆಯೇ ನಾವು ಯಾವ ಕಟ್ಟಡವನ್ನು ಏನು ಕೆಲಸ ಮಾಡಿದರೂ ಸಹ ನಾವು ಒಳ್ಳೆಯ ಊಟ ಹೇಗೆ ನಾವು ಮನೆಯಲ್ಲಿ ಮಾಡ್ತೇವ ಅದೇ ರೀತಿ ಬೇರೆಯವರು ಸಹ ಅದೇ ಊಟವನ್ನು ಕೊಡಬೇಕು ಹೇಳುವ ನಮ್ಮದು ಉದ್ದೇಶ. ಹಾಗಾಗಿ ನಾವು 25 ವರ್ಷ ಕೆಲಸ ಮಾಡಿದೆವು, ಇದು ಬಿಸ್ನೆಸ್ ಮಾಡಿದೆವು. ಈಗ 26ನೇ ವರ್ಷ ನಾವು ನಲ್ಲಿ ಇದ್ದೇವೆ. ಈ 26 ವರ್ಷದಲ್ಲಿ ನಮಗೆ ತುಂಬ ಏರುಪೇರು ಬಂದಿರಬಹುದು ವ್ಯಾಪಾರದಲ್ಲಿ, ಇದು ಏರುಪೇರು ಬರುವುದು ಸಹಜ. ಬಳಿಕ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಎಲ್ಲರಿಗೂ ಶುಭ ಹಾರೈಸಿದ್ರು. ಇನ್ನಷ್ಟು ಸೌಂದರ್ಯೀಕರಣ ಆಗಲಿ, ಸ್ಮಾರ್ಟ್ ಸಿಟಿ ಅಮೃತ ಯೋಜನೆ ಮುಖಾಂತರ ಮಂಗಳೂರು ಬೆಳೀತಾ ಇದೆ. ಅದಕ್ಕೆ ಈ ಕಟ್ಟಡ ಒಂದು ಕಿರೀಟ ಮುಖವಾಗಿ ಎದ್ದು ನಿಲ್ಲಿ ಅಂತ ಶುಭವನ್ನು ಹಾರೈಸಿದೆ. ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ರಿಯಲ್ ಎಸ್ಟೇಟ್ ಉದ್ಯಮ ಸುಲಭದ ಉದ್ಯಮವಲ್ಲ. ನೋಟು ಬ್ಯಾನ್ ಆದ ಮೇಲೆ ಮೊದಲ ಬಾರಿಗೆ ಇವರು ಈ ಕಾರ್ಯವನ್ನ ಮಾಡ್ತಿದ್ದಾರೆ ಎಂದ ಅವರು ಸಿಟಿ ಸ್ಕ್ವೇರ್ಗೆ ಶುಭ ಹಾರೈಸಿದ್ರು. ಇವತ್ತು ನೋಟ್ ಅಮಾನ್ಯೀಕರಣದ ನಂತರ ನನ್ನ ಕಾಲದಲ್ಲಿ ರೋಹನ್ ಮೊಂತೆರೋ ಮೊದಲನೇದಾಗಿ ನಮ್ಮ ನಗರದ ಮಧ್ಯಭಾಗದಲ್ಲಿ ಒಂದು ಸಿಟಿ ಸ್ಕ್ವೇರ್ ಅನ್ನುವಂಥ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ. ಇದು ಅತ್ಯಂತ ಪ್ರಮುಖವಾಗಿ ಆದಷ್ಟು ಬೇಗನೆ ಬೆಳೆದು ಬಂದು ರೋಹನ್ ಮೊಂತೆರೋ ಇನ್ನಷ್ಟು ಮುಂದೆ ಬರಲಿ ಅನ್ನುವಂಥ ಮಾತಿನೊಂದಿಗೆ ಕಾರ್ಯಕ್ರಮದಲ್ಲಿ ಸಿಟಿ ಸ್ಕ್ವೇರ್ನ ಮಾಹಿತಿ ಪತ್ರವನ್ನ ಗಣ್ಯರು ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಕೆ, ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗಡೆ, ಮಾಜಿ ಶಾಸಕರುಗಳಾದ ಜೆಆರ್ ಲೋಬೋ, ಮೊಯ್ದೀನ್ ಬಾಬಾ, ಮೂಡಾದ ಅಧ್ಯಕ್ಷ ಕೆ ಸುರೇಶ್ ಬಳ್ಳಾಲ್, ಕ್ರೆಡಾಯ್ ಅಧ್ಯಕ್ಷ ಡಿಬಿ ಮೆಹ್ತಾ, ಕಟ್ಟಡದ ಮಾಲಕ ಅಬ್ದುಲ್ ಆಜೀಜ್ ಹಾಗೂ ಅವರ ಪತ್ನಿ ನೂರ್ ಜಹಾನ್, ಮಂಗಳೂರು ನಗರ ಪಾಲಿಕೆಯ ಸದಸ್ಯರಾದ ಜಯಂತಿ ಆಚಾರ್ಯ, ನವೀನ್ ಡಿಸೋಜಾ, ಸಬಿತಾ ಮಿಸ್ಕಿತ್, ಕಟ್ಟಡದ ವಿನ್ಯಾಸಗಾರರಾದ ಪೀಟರ್ ಪೌಲ್, ಹರಿಕೃಷ್ಣ ಬಂಟ್ವಾಳ್, ಕೆಸಿ ನಾಯ್ಕ್, ಅಡ್ವೊಕೇಟ್ ಅಬ್ದುಲ್ ಆಜೀಜ್, ಜಿಲ್ಲಾ ಮಾಜಿ ರಿಜಿಸ್ಟ್ರಾರ್ ಹಕ್, ವಿಶ್ವಾಸ್ ಬಾವಾ ಬಿಲ್ಡರ್ಸ್ನ ಅಬ್ದುಲ್ ರಾವುಫ್ ಪುತ್ತಿಗೆ, ಹಾಜಿ ಎಸ್ಎಂ ರಶೀದ್, ಮನ್ಸೂರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು.
ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.